ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ರೇಸ್ ಅಂತ ಕಾಂಪಿಟೇಷನ್ ಇಟ್ಟಿಲ್ಲ. ರೇಸ್ ಪ್ರಶ್ನೆ ಇಲ್ಲ. ಕಾಂಪಿಟೇಷನ್ ಇದ್ದಾಗ ರೇಸ್ ನಲ್ಲಿ ಇರಬೇಕಾಗುತ್ತೆ. ರೇಸ್ ನಲ್ಲಿ ಇದ್ದಾರೆಂದು ಭಾವಿಸಬೇಡಿ. ನಾನು ರೇಸ್ ನಲ್ಲಿ ಇಲ್ಲ ಎಂದು ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ. ಅದೊಂದು ಜವಾಬ್ದಾರಿ ಅಷ್ಟೇ. ಅದನ್ನ ಯಾರು ಕೇಳಿ ಪಡೆಯಬಾರದು. ಯಾವಾಗ ಯಾರು ಸೂಕ್ತ ಅನ್ನೋದನ್ನ ವರಿಷ್ಠರು ತೀರ್ಮಾನಿಸ್ತಾರೆ. ಬಿಜೆಪಿಯಲ್ಲಿ ಯಾವುದು ಶಾಶ್ವತ ಅಲ್ಲ. ಯಾವಾಗ ಯಾರು ಸೂಕ್ತ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೆ ಎಂದರು. ಆಗಿಲ್ಲ. ಜವಾಬ್ದಾರಿ ಮುಕ್ತ ಮಾಡೋದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಅಧ್ಯಕ್ಷರು 28ನೇ ತಾರೀಕು ನನ್ನ ಜೊತೆನಲ್ಲಿ ಮಾತಾಡಿದ್ರು. ರಾಜ್ಯಾಧ್ಯಕ್ಷರ ಹುದ್ದೆಗೆ ಅಂತ ಹೇಳಿ ರೇಸ್ನ ಕಾಂಪಿಟೇಷನ್ ಇಟ್ಟಿಲ್ಲ. ಹಾಗಾಗಿ ರೇಸಲ್ಲಿರೋ ಪ್ರಶ್ನೆ ಇಲ್ಲ. ಕಾಂಪಿಟೇಷನ್ ಇದ್ದಾಗ ರೇಸಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಕಾಂಪಿಟೇಷನ್ ಇರೋದಿಲ್ಲ. ಎರಡನೇದು, ಅದೊಂದು ನೆನ್ನೆನೂ ಸ್ಪಷ್ಟಪಡಿಸಿದ್ದೀನಿ, ಅದೊಂದು ಜವಾಬ್ದಾರಿಯನ್ನು ಕೇಳಿ ಪಡಿಬಾರ್ದು ಯಾರುವೆ. ಯಾವ ಕಾಲಕ್ಕೆ ಯಾರು ಸೂಕ್ತ ಅನ್ನೋದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮತ್ತು ನಮ್ಮ ಪಾರ್ಟಿನಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ. ಹಾಗಾಗಿ ಯಾವ ಸಂದರ್ಭಕ್ಕೆ ಯಾರು ಸೂಟಬಲ್ ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ.